ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿವಸದ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 13 ವಾಕ್ಯ 3ರಿಂದ 13 ತನಕ. ಸೈರಣೆಯಿಂದ ರಕ್ಷಣೆ. ಯೇಸು ಸ್ವಾಮಿ ದೇವಾಲಯಕ್ಕೆ ಎದುರಾಗಿ ಆಲಿವ್ ಗುಡ್ಡದ ಮೇಲೆ ಕುಳಿತಿದ್ದಾಗ ಪೇತ್ರ, ಯಾಕೋಬ, ಯೋವಾನ ಹಾಗೂ ಅಂದ್ರೇಯ ಪ್ರತ್ಯೇಕವಾಗಿ ಅವರ ಬಳಿಗೆ ಬಂದು, ಇವೆಲ್ಲವೂ ಸಂಭವಿಸುವುದು ಯಾವಾಗ? ಇವೆಲ್ಲವೂ ಸಂಭವಿಸುವ ಸಮಯ ಬಂತೆಂಬುದನ್ನು ನಾವು ತಿಳಿಯಲು ಪೂರ್ವ ಸೂಚನೆಯೇನು? ನಮಗೆ ತಿಳಿಸಿ ಎಂದು ಕೇಳಿಕೊಂಡರು. ಅದಕ್ಕೆ ಯೇಸು ಹೀಗೆಂದರು, ಯಾರೂ ನಿಮ್ಮನ್ನು ಮೋಸಗೊಳಿಸದಂತೆ ಜಾಗರೂಕರಾಗಿರಿ. ಅನೇಕರು ನನ್ನ ಹೆಸರನ್ನು ಇಟ್ಟುಕೊಂಡು ಬಂದು ನಾನೇ ಕ್ರಿಸ್ತ ಎನ್ನುತ್ತಾ ಎಷ್ಟೋ ಜನರನ್ನು ತಪ್ಪುದಾರಿಗೆ ಎಳೆಯುವರು. ಇದಲ್ಲದೆ ರಣಕಹಳೆಗಳನ್ನು, ಸಮರ ಸುದ್ದಿಗಳನ್ನು ಕೇಳುವಿರಿ. ಆಗ ನೀವು ಕಳವಳ ಪಡಬೇಡಿ. ಇವೆಲ್ಲವೂ ಸಂಭವಿಸಲೇಬೇಕು. ಆದರೂ ಇದಿನ್ನೂ ಅಂತ್ಯಕಾಲವಲ್ಲ. ಜನಾಂಗಕ್ಕೆ ವಿರುದ್ಧ ಜನಾಂಗ, ರಾಷ್ಟ್ರಕ್ಕೆ ವಿರುದ್ಧ ರಾಷ್ಟ್ರ ಯುದ್ಧಕ್ಕೆ ಇಳಿಯುವು. ಅಲ್ಲಲ್ಲಿ ಭೂಕಂಪಗಳು ಆಗುವವು, ಕ್ಷಾಮ ಡಾಮರಗಳು ತಲೆದೋರುವು. ಇವೆಲ್ಲವೂ ಪ್ರಸವ ವೇದನೆಯ ಪ್ರಾರಂಭ ಮಾತ್ರ. ನಿಮ್ಮ ವಿಷಯದಲ್ಲೂ ಎಚ್ಚರಿಕೆಯಿಂದಿರಿ. ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಎಳೆಯುವರು, ಪ್ರಾರ್ಥನಾ ಮಂದಿರಗಳಲ್ಲಿ ಹೊಡೆಯುವರು. ನನ್ನ ನಿಮಿತ್ತ ನೀವು ಅಧಿಕಾರಿಗಳ ಮತ್ತು ಅರಸರ ಮುಂದೆ ನಿಲ್ಲಬೇಕಾಗುವುದು. ಅವರ ಮುಂದೆ ನೀವು ನನಗೆ ಸಾಕ್ಷಿಗಳಾಗುವಿರಿ. ಈ ಮೊದಲು ಎಲ್ಲ ಜನಾಂಗಗಳಿಗೆ ಶುಭ ಸಂದೇಶವನ್ನು ಪ್ರಕಟಿಸಬೇಕಾಗಿದೆ. ನಿಮ್ಮನ್ನು ಬಂಧಿಸಿ ನ್ಯಾಯ ವಿಚಾರಣೆಗೆ ಗುರಿಪಡಿಸಿದಾಗ ಏನು ಹೇಳುವುದು ಎಂದು ಮುಂಚಿತವಾಗಿಯೇ ಚಿಂತಾಕ್ರಾಂತರಾಗದಿರಿ. ಆ ಗಳಿಗೆಯಲ್ಲಿ ನಿಮಗೆ ಅನುಗ್ರಹಿಸಲಾಗುವ ಮಾತುಗಳನ್ನೇ ನುಡಿಯಿರಿ. ಏಕೆಂದರೆ ಮಾತನಾಡುವವರು ನೀವಲ್ಲ, ಪವಿತ್ರಾತ್ಮ. ಸಹೋದರನನ್ನೇ, ತಂದೆ ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿಬಿದ್ದು ಅವರನ್ನು ಕೊಲ್ಲಿಸುವರು. ನೀವು ನನ್ನವರು, ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು. ಆದರೆ ಕೊನೆಯವರೆಗೂ ಸೈರಣೆಂದ ಇರುವವನು ಜೀವೋದ್ಧಾರವನ್ನು ಹೊಂದುವನು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಪೇತ್ರ ಮತ್ತು ಸಂಗಡಿಗ ಶಿಷ್ಯರು ಯೇಸುವಿನ ಹತ್ರ ಬಂದು ಇದು ಎಲ್ಲ ಯಾವಾಗ ನಡೆಯುವುದು ಅಂತ ಕೇಳಿದರು. ಇದೆಲ್ಲ ನಡೆಯುವುದು ಯಾವಾಗ ಅಂತ ಹೇಳಿದರೆ ಯಾವುದು? ಯೇಸು ಸ್ವಾಮಿ ದೇವಾಲಯದ ವಿನಾಶದ ಮುನ್ಸೂಚನೆಯನ್ನು ತಿಳಿಯಪಡಿಸಿದರು. ಅದಕ್ಕಾಗಿ ಶಿಷ್ಯರಿಗೆ ತುಂಬ ಕುತೂಹಲ. ದೇವಾಲಯ ತಮ್ಮ ಜೀವನದ ಕೇಂದ್ರ. ಆದ್ದರಿಂದ ಈ ದೇವಾಲಯದ ನಾಶ ಯಾವಾಗ ಆಗುವುದು ಅಂತ ಕೇಳ್ತಾರೆ. ಆಗ ಯೇಸು ನೀಡುವಂಥ ಉತ್ತರ ಇವತ್ತಿನ ಸುವಾರ್ತೆಯಲ್ಲಿ ನಾವು ಆಲಿಸಿಕೊಂಡೆವು. ಯೇಸು ಸ್ವಾಮಿ ಏನನ್ನು ಹೇಳ್ತಾರೆ? ನಾವು ಈ ವಿನಾಶದ ಬಗ್ಗೆ ಅಥವಾ ನಾಶದ ಬಗ್ಗೆ ಕೇಳಿಕೊಂಡು
ಕಳವಳಗೊಳ್ಳಬಾರದು. ಬದಲಾಗಿ ನಾವೇನು ಮಾಡಬೇಕಂತ ಹೇಳಿದರೆ ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸುವವರು ಆಗಬೇಕು. ನಮ್ಮ ಸುತ್ತಮುತ್ತ ಯುದ್ಧಗಳು ನಡೆಯುತ್ತವೆ. ನಮ್ಮ ಸುತ್ತಮುತ್ತ ಪರಸ್ಪರ ಕಲಹ ನಡೆಯುತ್ತದೆ. ಅದರಿಂದ ನಾವು ಏನು ತಿಳ್ಕೊಳ್ಬೇಕು? ನಮಗೆ ಪ್ರತಿಯೊಂದು ಘಟನೆಯಲ್ಲಿ ದೇವರೊಂದು ಸಂದೇಶವನ್ನು ನೀಡುತ್ತಾರೆ. ಆ ಸಂದೇಶ ಏನಂತ ಹೇಳಿದರೆ, ನಾವು ಆ ಸಂದೇಶ, ಈ ಘಟನೆ ನಡೆಯಿತು, ಅಲ್ಲಿ ಅಷ್ಟು ಮಂದಿ ಸತ್ತರು, ಇಲ್ಲೂ ಇಷ್ಟು ಮಂದಿ ಗಾಯಗೊಂಡರು, ಅವಘಡ ನಡೆಯಿತು. ಇದೆಲ್ಲವನ್ನು ನೋಡುವಾಗ ನಾವು ಏನನ್ನು ತಿಳ್ಕೊಳ್ಬೇಕು, ಅದು ಮುಖ್ಯ. ಖಂಡಿತವಾಗಿಯೂ ನಾವು ಬೇಸರ ಪಡಬೇಕು, ಹೌದು. ಯಾಕಂತ ಹೇಳಿದರೆ ಈ ಘಟನೆಗಳಲ್ಲಿ ಹಲವಾರು ಮಂದಿ ತೀರಿಕೊಳ್ಳುತ್ತಾರೆ, ಸಾಯುತ್ತಾರೆ. ದುಃಖದ ಸಂಗತಿ. ಮನುಷ್ಯನು ಯಾವಾಗ ಈ ಭೂಲೋಕಕ್ಕೆ ಹುಟ್ಟಿ ಬರುತ್ತಾನೋ ಸಾವು ನಿಶ್ಚಯ. ಒಂದೇ ಬೇಗ ಇರ್ತದೆ ಅಥವಾ ಸ್ವಲ್ಪ ನಂತರ ಇರಬಹುದು, ಆದರೆ ಸಾಯುವುದಂತೂ ಖಚಿತ. ಅದರಿಂದ ಯಾರು ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಆಗಲ್ಲ. ಹಲವಾರು ಬಾರಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಜೀವನದ ವೈಖರಿ ಅದನ್ನು ನೋಡಿದಾಗ ಹೀಗೆ ಅನ್ನಿಸ್ತದೆ, ಏನೋ ಅವರು ಸತ್ತು ಹೋದರು, ಇವರು ಸತ್ತು ಹೋದರು, ಅಲ್ಲಿ ಅಂಥದ್ದೊಂದು ಕೆಟ್ಟ ಘಟನೆ ನಡೆಯಿತು, ಅವಘಡ ನಡೆಯಿತು, ಇನ್ನು ನಮಗೆ ಏನು ಕೂಡ ಆಗುವುದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಜನ ನಡೆಯುವುದನ್ನು, ಜೀವಿಸುವುದನ್ನು ನೋಡುತ್ತೇವೆ. ಪ್ರತಿಯೊಂದು ಘಟನೆ ನಮ್ಮ ಸುತ್ತಮುತ್ತ ನಡೆಯುವಂಥದ್ದು. ಅದರ ಮುಖಾಂತರ ದೇವರು ನಮ್ಮ ಹತ್ರ ಮಾತನಾಡುತ್ತಾರೆ. ಪ್ರತ್ಯೇಕವಾಗಿ ಈ ದುಃಖದ ಸಂಗತಿಗಳ ಮುಖಾಂತರ ದೇವರು ಖಂಡಿತವಾಗಿಯೂ ನಮ್ಮಲ್ಲಿ ಮಾತನಾಡುತ್ತಾರೆ. ಏನನ್ನು ಮಾತನಾಡುತ್ತಾರೆ? ಏನು ಮಾತಾಡ್ತಾರೆ ಅಂತ ಹೇಳಿದರೆ, ಹಾಗೆ ನಡೆಯಿತು, ಇನ್ನು ಒಂದು ದಿವಸ ನಿನಗೆ ಕೂಡ ಇಂಥ ಪರಿಸ್ಥಿತಿ ಬರುತ್ತದೆ ಎಂಬುದನ್ನು ದೇವರು ಹೇಳ್ತಾರೆ ಈ ಘಟನೆಗಳ ಮುಖಾಂತರ. ಅದಕ್ಕಾಗಿ ಪ್ರತಿಯೊಂದು ವ್ಯಕ್ತಿಯ ಮರಣ ನಮಗೆ ಒಂದು ಮರಣ ಗಂಟೆ. ಅದಕ್ಕಾಗಿ ನಾವು ಏನು ಮಾಡಬೇಕು? ನಾವು ಹೆದರಿ ಅಂಜಿಕೊಂಡು ನಮ್ಮ ಜೀವನವನ್ನು ನಾವು ದುಃಖದಿಂದ ಕಳೆಯಬೇಕೆಂದು ದೇವರು ಅದನ್ನು ಅಪೇಕ್ಷಿಸುವುದಿಲ್ಲ. ದೇವರು ಏನನ್ನು ಅಪೇಕ್ಷಿಸ್ತಾರೆ ನಮ್ಮಿಂದ? ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ನಾವೇನು ಮಾಡಬೇಕಂತ ಹೇಳಿದರೆ, ದೇವರಲ್ಲಿ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ನಾವು ಶಾಂತವಾಗಿ ಅಥವಾ ಗಲಿಬಿಲಿಗೊಳ್ಳದೆ ನಾವು ಜೀವಿಸಬೇಕು. ಈ ಜೀವನದಲ್ಲಿ ಏನೆಲ್ಲ ಇರಬೇಕು? ಹೀಗೆ ಜೀವಿಸುವಾಗ ನಾವು ಹೇಗೆ ಜೀವಿಸಬೇಕಂತ ಹೇಳಿದರೆ, ಇತರರ ಸೇವೆಯಲ್ಲಿ ನಮ್ಮ ಜೀವನವನ್ನು ಕಳೆಯಬೇಕು. ಅಂಥ ಮನುಷ್ಯರಿಗೆ ದೇವರಲ್ಲಿ ನಂಬಿಕೆ ಇಟ್ಟು ಇತರರ ಸೇವೆಯಲ್ಲಿ ಯಾರು ಜೀವನ ಮಾಡುತ್ತಾರೋ, ಎಂಥ ಘಟನೆಗಳು ಸುತ್ತಮುತ್ತ ನಡೆಯಲಿ, ಅದರಿಂದ ಏನು ಕೂಡ ವ್ಯತ್ಯಾಸ ಬೀಳಲ್ಲ. ಯಾಕೆಂದೇಳಿದರೆ, ದೇವರ ಮುಂದೆ ನಾವು ನಿಲ್ಲುವಾಗ ನಮ್ಮ ಅಂತಃಕರಣದಲ್ಲಿ ಏನುಂಟು, ಏನು ಒಳಿತನ್ನು ಮಾಡಿದ್ದೇವೆ, ಅದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ದೇವರದ ಲೆಕ್ಕವನ್ನು ಇಡ್ತಾರೆ. ನಾವು ಅಂಜಿಕೊಂಡು ಹೆದರಿಕೊಂಡು ಓಡಬೇಕಂತ ದೇವರು ಇಚ್ಛಿಸುವುದಿಲ್ಲ. ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಯೇಸು ಸ್ವಾಮಿಯ ಹಿಂಬಾಲಕರು ಎಂಬ ಕಾರಣಕ್ಕಾಗಿ ನಮ್ಮನ್ನು ದಂಡಿಸಲಿಕ್ಕೆ ಸಾಧ್ಯ ಉಂಟು. ಯೇಸು ಸ್ವಾಮಿ ಮುಂಗಡವಾಗಿಯೇ ನಮಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದರೆ, ನ್ಯಾಯಸ್ಥಾನಗಳಿಗೆ ಕೊಂಡು ಹೋಗುವರು. ಯಾಕೆ? ನಾವು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಎಂಬ ಒಂದು ಕಾರಣಕ್ಕಾಗಿ. ಆ ಕಾರಣವನ್ನು ಹೇಳಲಿಕ್ಕಿಲ್ಲ, ಆದರೆ ನಮ್ಮನ್ನು ಎಳೆಯುವಾಗ ಬೇರೆ ಒಂದು ಕಾರಣವನ್ನು ಕೊಟ್ಟು ನಮ್ಮನ್ನು ಹಿಂಸಿಸುವರು. ಮತ್ತು ಕೂಡ ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡಿ, ಪ್ರಾರ್ಥನಾ ಮಂದಿರಗಳಲ್ಲಿ ಹೊಡೆಯುವರು. ನಾವು ಒಂದು ದೃಷ್ಟಿಯನ್ನು ಹಾಯಿಸಿದರೆ ಪ್ರಿಯರೇ, ಇಂಥ ಘಟನೆಗಳು ಪ್ರತಿನಿತ್ಯ ನಮಗೆ ಕೇಳಲಿಕ್ಕೆ ಸಿಗುತ್ತವೆ. ಯಾವ ಘಟನೆಗಳು? ಜನರು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತಾರೆ ಎಂಬ ಒಂದು ಕಾರಣಕ್ಕಾಗಿ ಅವರನ್ನು ದಂಡಿಸುವಂಥದ್ದು, ಹಿಂಸಿಸುವಂಥದ್ದು, ಕಿರುಕುಳ ನೋಡುವಂಥದ್ದು ನಮಗೆ ಬೇಕಾದಷ್ಟು ನೋಡಲಿಕ್ಕೆ ಸಿಗ್ತದೆ.
ನಾವೇನು ಮಾಡಬೇಕು? ಇತರರು ನಮಗೆ ಕಿರುಕುಳ ಕೊಡ್ತಾರೆ, ಪ್ರತ್ಯುತ್ತರವಾಗಿ ನಾವು ಇತರರಿಗೆ ಕಿರುಕುಳ ಕೊಡುವುದಲ್ಲ. ಯಾಕಂತ ಹೇಳಿದರೆ ಸಹನೆ, ಸೈರಣೆ ಇದು ಅದಕ್ಕೆ ಉತ್ತರ ಪ್ರಿಯರೇ. ಈ ಪ್ರಪಂಚದಲ್ಲಿ ನಮ್ಮ ಜೀವನ ಆಯುಷ್ಯ ಎಷ್ಟೇ ಉದ್ದ ಆಗಿದ್ದರೂ ಕೂಡ ಅದು ಒಂದು ಮಿತಿ ಇದ್ದಂಥ ಜೀವನ. ಎಷ್ಟೇ ಉದ್ದ ಇದ್ದರೂ ಕೂಡ ದೇವರ ರಾಜ್ಯದಲ್ಲಿ ಈ ಪ್ರಪಂಚದಲ್ಲಿನ ಜೀವನ, ವ್ಯಕ್ತಿಯ ಜೀವನ ಅದು ಒಂದು ಕ್ಷಣ ಮಾತ್ರ. ಅದಕ್ಕಾಗಿ ನಾವೇನು ಮಾಡಬೇಕಂತ ಹೇಳಿದ್ರೆ ದೇವರ ಕೈಯಲ್ಲಿ ಎಲ್ಲವನ್ನು ಬಿಟ್ಟು ಬಿಡಬೇಕು. ಅವರಿಗೆ ಪ್ರತಿಯೊಂದು ವಿಚಾರ ಕೂಡ ತಿಳಿಯುತ್ತದೆ, ಯಾರು ಏನು ಮಾಡ್ತಾರೆ, ಯಾಕಾಗಿ ಮಾಡ್ತಾರೆ ಅಂತ ಹೇಳಿಕೊಂಡು. ನಮ್ಗೆ ಯಾರು ನೋಯಿಸ್ತಾರೆ ಅದರ ಲೆಕ್ಕ ಅವರು ಕೊಡ್ತಾರೆ. ನಾವು ಯಾವುದರ ಲೆಕ್ಕವನ್ನು ಕೊಡಬೇಕು? ಅವರು ನಮಗೆ ನೋಯಿಸುವಾಗ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ತೋರಿಸಿದೆವು ಅದರ ಉತ್ತರ ನಾವು ಕೊಡಬೇಕು. ಅದಕ್ಕಾಗಿ ಈ ದೇವರ ವಾಕ್ಯದ ತಲೆಬರಹ ಹೆಡ್ಡಿಂಗ್ ಏನುಂಟಂತ ಹೇಳಿದರೆ ಸೈರಣೆಯಿಂದ ರಕ್ಷಣೆ, ಸೈರಣೆಯಿಂದ ರಕ್ಷಣೆ, ಸಹನೆ ಅದು ಬೇಕು. ನಮ್ಮನ್ನು ನ್ಯಾಯಸ್ಥಾನಗಳಿಗೆ ಕೊಂಡೊಯ್ಯಬಹುದು, ನಮಗೆ ದಂಡನೆಗೆ ಗುರಿ ಮಾಡಬಹುದು. ಇವತ್ತಿನ ದಿವಸಗಳಲ್ಲಿ ಬೇಕಾದಷ್ಟು ನಾವು ನೋಡುತ್ತೇವೆ, ಎಲ್ಲಿ ಪ್ರಾರ್ಥನೆಗಳು ನಡೀತವೆ ಅಲ್ಲಿ ಸಿಕ್ಕಾಪಟ್ಟೆ ಬಂದು ಹೊಡೆಯುವುದು, ಪುಡಿ ಮಾಡುವುದು, ಇದೆಲ್ಲ ಬೇಕಾದಷ್ಟು ನಾವು ನೋಡುತ್ತೇವೆ. ಇರಲಿ, ಮಾಡಲಿ. ಅವರು ಒಂದು ವೇಳೆ ಅದು ಅವರ ಆಧ್ಯಾತ್ಮಿಕ ಜೀವನ ಆಗಿದ್ದರೆ, ದೇವರಿಗೆ ಅದು ಒಳ್ಳೆಯದು ಕಾಣ್ತಾರಾದರೆ ಇರಲಿ, ಇಲ್ಲದಿದ್ದರೆ ದೇವರವರಿಗೆ ದಾರಿಯನ್ನು ತೋರಿಸ್ತಾರೆ. ಯಾವ ರೀತಿ ಸೌಲನು ಪೌಲನಾಗಿ ಪರಿವರ್ತನೆ ಆದನೋ ಇಂಥವರನ್ನು ಕೂಡ ಪರಿವರ್ತನೆ ಮಾಡಬೇಕಿದ್ರೆ ದೇವರಿಗೆ ಜಾಸ್ತಿ ಸಮಯ ಬೇಕಾಗಿಲ್ಲ. ನಾವೇನು ಮಾಡಬೇಕಂತ ಹೇಳಿದರೆ ಪೇತ್ರ ಮತ್ತು ಯೋಹಾನನಾಗೆ ನಾವು ಇರಬೇಕು. ಪೇತ್ರ ಮತ್ತು ಯೋಹಾನರು ಈ ಆದಿ ಸಭೆಯಲ್ಲಿ ಸುವಾರ್ತೆಯನ್ನು ಸಾರುವಾಗ ಅವರನ್ನು ಎಳ್ಕೊಂಡು ಹೋದರು. ಎಲ್ಲಿಗೆ? ಮುಖ್ಯ ಯಾಜಕರಲ್ಲಿಗೆ. ಏನು ಮಾಡಲಿಕ್ಕೆ? ತನಿಖೆ ಮಾಡಲಿಕ್ಕೆ. ಮತ್ತೆ ಹೇಳಿದರು, ನೀವು ಹೀಗೆಲ್ಲ ಮಾತಾಡಬಾರ್ದು. ಯಾರ ಬಗ್ಗೆ? ಯೇಸು ಸ್ವಾಮಿಯ ಬಗ್ಗೆ ಮಾತಾಡಬಾರದು. ಯಾಕೆ ಮಾತಾಡಬಾರದು ಅಂತ ಹೇಳಿದರೆ, ನೀವು ಯಾವಾಗ ಮಾತಾಡ್ತಿರೋ ಜನ ನಿಮ್ಮ ಹಿಂದೆ ಬರ್ತಾರೆ, ಆಮೇಲೆ ನಿಮ್ಮ ಸುತ್ತು ಜನ ಸುತ್ತುವರಿಯುತ್ತಾರೆ. ಅದಕ್ಕಾಗಿ ನೀವು ಇದನ್ನೆಲ್ಲ ಮಾತಾಡಕೂಡ್ದು ಅಂತ ಹೇಳಿಕೊಂಡು. ಪೇತ್ರ ಮತ್ತು ಯೋಹಾನ ಎಂಥ ಜನರು? ಮುಖ್ಯ ಯಾಜಕರು, ತುಂಬ ಕಲಿತವರು. ಅವರಿಗೆ ಈ ವೇದವಾಕ್ಯ, ಅವರಿಗೆ ಹಳೆ ಒಡಂಬಡಿಕೆ ಚೆನ್ನಾಗಿ ತಿಳಿದಿತ್ತು. ಪೇತ್ರ ಮತ್ತು ಯೋಹಾನ ಕಲಿತಿರಲಿಲ್ಲ ಅವರು. ಆದರೆ ಪ್ರಿಯರೇ, ಮುಖ್ಯ ಯಾಜಕರ ಎದುರಿಗೆ ನಿಂತು ಮಾತನಾಡಿದಂಥ ಪೇತ್ರ ಮತ್ತು ಯೋಹಾನರ ಧೈರ್ಯ ಎಂಥದ್ದು ಅಂತ ನಾವು ಕಾಣಬೇಕು. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾವು ಯಾರನ್ನು ಹೆದರಬೇಕು? ನಿಮ್ಮನ್ನು ಹೆದರಬೇಕು ಅಥವಾ ದೇವರ ಮುಂದೆ ನಾವು ಹೆದರಿ ನಿಲ್ಲಬೇಕು? ಅವರು ಹೇಳಿದರು, ನಾವು ದೇವರಿಗೆ ಬಾಧ್ಯರಾಗಿ ನಡೆಯುತ್ತೇವೆ, ದೇವರ ವಾಕ್ಯವನ್ನು ಸಾರುತ್ತೇವೆ. ನೀವು ಬೇಕಾದರೆ ನಮಗೆ ಏನನ್ನು ಕೂಡ ಮಾಡಿರಿ, ತೊಂದರೆ ಇಲ್ಲ. ಆದರೆ ನಾವು ಮಾತ್ರ ಯೇಸು ಸ್ವಾಮಿಯ ಹೆಸರನ್ನು ಅದನ್ನು ನಾವು ಹೇಳಿಯೇ ಹೇಳ್ತೇವೆ, ಅವರಿಗೆ ಸಾಕ್ಷಿಯನ್ನು ಕೊಟ್ಟೇ ಕೊಡುತ್ತೇವೆ. ಏನು ಮಾಡುವಿರಿ ನೀವು? ನಮ್ಮ ದೇಹಕ್ಕೆ ಏನಾದರೂ ದಂಡನೆ ನೀಡಬಹುದು. ಯೇಸು ಸ್ವಾಮಿ ನಮಗೇನು ಕಲಿಸಿಕೊಟ್ಟಿದ್ದಾರೆ? ಯಾರನ್ನು ನೀವು ಹೆದರ್ಬೇಕಂತ ಹೇಳಿದರೆ ಶರೀರದ ಜೀವವನ್ನು ತೆಗೆಯುವಂಥವರಿಗೆ ಹೆದರಬಾರ್ದು. ಆತ್ಮದ ಜೀವವನ್ನು ತೆಗೆಯುವವರಿಗೆ ನೀವು ಹೆದರಬೇಕು. ಆತ್ಮದ ಜೀವ ಯಾರು ತೆಗೆಯುತ್ತಾರೆ? ದೇವರಿಗೆ ಒಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೆ ಕೂಡ ಸಾಧ್ಯ ಇಲ್ಲ. ಈ ಆದಿ ಸಭೆಯಲ್ಲಿ ನೋಡಿ, ಚಕ್ರವರ್ತಿ ಯೇಸು ಸ್ವಾಮಿಯ ಅನುಯಾಯಿಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಸಿಂಹಗಳಿಗೆ ಆಹಾರವನ್ನಾಗಿ ಕೊಟ್ಟರು, ಅವರಿಗೆ ಬೆಂಕಿ ಹಚ್ಚಿ ಸುಟ್ಟರು. ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೀರ್ತನೆಗಳನ್ನು ಹಾಡಿದರು, ಗೀತೆಗಳನ್ನು ಹಾಡಿದರು, ದೇವರನ್ನು ಹರಸಿದರು. ಅಸಹಾಯಕ ವ್ಯಕ್ತಿಗಳು. ಅವರಲ್ಲಿ ಧನ ದೌಲತ್ ಇರಲಿಲ್ಲ, ಅವರಲ್ಲಿ ಶ್ರೀಮಂತಿಕೆ ಇರಲಿಲ್ಲ, ಅಧಿಕಾರ ಇರಲಿಲ್ಲ. ಚಕ್ರವರ್ತಿಗೆ ಸಂಪೂರ್ಣ ಅಧಿಕಾರ ಇತ್ತು. ಜನರು ಅವರತ್ತ ಇದ್ದರು, ಅಧಿಕಾರಿಗಳು ಇದ್ದರು, ಸೈನ್ಯಾಧಿಕಾರಿಗಳಿದ್ದರು. ಯಾವ ರೀತಿ ಈ ರೀತಿಯ ಚಕ್ರಾಧಿಪತಿ ಆ
ಸಾಮಾನ್ಯ ಜನರ ಮುಂದೆ ಅಸಹಾಯಕರ ಆಗ್ತಾರೆ ನೋಡಿ. ಈ ಸಾಮಾನ್ಯ ಜನರ ಉತ್ತರ ಏನಂತ ಹೇಳಿದ್ರೆ, ಸಿಂಹಗಳು ತಮ್ಮನ್ನು ತಿನ್ನಲಿ ಅಥವಾ ಬೆಂಕಿ ತಮ್ಮನ್ನು ಸುಡಲಿ. ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಕ್ರಿಯೆ ನೀಡಲಿಕ್ಕೆ ಹೋಗಿಲ್ಲ, ದೇವರನ್ನು ಪ್ರಾರ್ಥಿಸಿದರು. ಅಸಹಾಯಕರಾದುದು ಯಾರು? ಈ ಚಕ್ರವರ್ತಿ ಮತ್ತು ಆತನ ತಂಡ. ಯಾಕೆಂತ ಹೇಳಿದ್ರೆ ಈ ಸಾಮಾನ್ಯ ಜನರು ಈ ಮರಣಕ್ಕೆ ಹೆದರಲಿಲ್ಲ. ಕ್ರಮೇಣ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ಅವರ ಒಂದು ಜೀವನವನ್ನು ನೋಡಿ, ಸಾವಿಗೆ ಹೆದರದೇ ಇರುವುದನ್ನು ನೋಡಿ ಅನೇಕ ಮಂದಿ ಜನರು ಯೇಸು ಸ್ವಾಮಿಯ ಅನುಯಾಯಿಗಳಾಗಿ ಬರ್ತಾರೆ. ಯಾಕೆಂತ ಹೇಳಿದ್ರೆ ಯೇಸು ಸ್ವಾಮಿ ಮರಣವನ್ನು ಜಯಿಸಿದ್ದಾರೆ. ಅದಕ್ಕಾಗಿ ನಾವು ಸತ್ತರು, ನಮಗೆ ಕೂಡ ಪುನರುತ್ಥಾನ ಉಂಟು. ಈ ಅರಸ ಚಕ್ರವರ್ತಿ ನಮ್ಮ ದೇಹದ ಜೀವವನ್ನು ತೆಗೆಯಬಹುದು, ಆತ್ಮದ ಜೀವವನ್ನಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇಂಥದ್ದೆಲ್ಲ ನಡೆಯುವಾಗ ನೀವು ನನ್ನ ಅನುಯಾಯಿಗಳು ಎಂಬುದಾಗಿ ಜನರು ನಿಮ್ಮನ್ನು ಮತ್ಸರದಿಂದ ಹಿಡಿದುಕೊಟ್ಟಾಗ, ದಂಡಿಸಿದಾಗ ಚಿಂತಾಕ್ರಾಂತರಾಗಬೇಡಿ. ನೀವೇನು ಮಾಡಿ ಅಂತ ಹೇಳಿದರೆ ಧೈರ್ಯದಿಂದ ತಲೆ ಎತ್ತಿ ನಿಲ್ಲಿರಿ. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ಮಾತನಾಡುವವರು ನೀವಲ್ಲ. ಪೇತ್ರ ಮತ್ತು ಯೋಹಾನ ಮುಖ್ಯ ಯಾಜಕರ ಮುಂದೆ ನಿಂತು ಮಾತನಾಡಿದರು. ಆ ಧೈರ್ಯ ಅವರಿಗೆ ಎಲ್ಲಿಂದ ಬಂತು? ಪಾವನಾತ್ಮರು ಅವರ ಮುಖಾಂತರ ಮಾತನಾಡಿದರು, ಪವಿತ್ರಾತ್ಮರು ಅವರ ಮುಖಾಂತರ ಮಾತನಾಡಿದರು. ಅವರು ಮಾತನಾಡಿದಂಥ ಒಂದು ಮಾತು ಅದು ಅವರದ್ದಾಗಿರಲಿಲ್ಲ. ಯಾಕಂತ ಹೇಳಿದರೆ ಅವರು ವಿದ್ಯೆಯನ್ನು ಪಡೆದಂತಹ ವಿದ್ಯಾವಂತರಾಗಿರಲಿಲ್ಲ. ಅವರಿಗೆ ದೇವರ ವಾಕ್ಯವನ್ನು ಓದಿಕೊಂಡು ಜ್ಞಾಪಕದಲ್ಲಿ ಇಡುವಂಥ ಒಂದು ಜ್ಞಾಪಶಕ್ತಿ ಅವರಲ್ಲಿ ಇದ್ದಿಲ್ಲ. ಬೆಸ್ತರವರು, ಮೀನು ಹಿಡುವಂಥ ಮೀನುಗಾರರು. ಅಂತಹದರಲ್ಲಿ ನೋಡಿ ಅವರು ಯಾವ ರೀತಿಯಲ್ಲಿ ಒಂದು ಯೇಸು ಸ್ವಾಮಿಯ ಸಾಕ್ಷಿಯಾಗಿ ಮುಖ್ಯ ಯಾಜಕರ ಮುಂದೆ ನಿಂತು ಅವರು ಸಾಕ್ಷಿ ನುಡಿತಾರೆ ನೋಡಿ. ಈ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೇವೆ, ಸ್ತೆಫಾನ ಮೊದಲನೇ ರಕ್ತ ಸಾಕ್ಷಿ, ಆತನು ಓರ್ವ ಪ್ರಧಾನ ಸೇವಕ. ಆಗಿನ ಕಾಲದ ಪಾಂಡಿತ್ಯವನ್ನು ಹೊಂದಿದಂಥ ಪಂಡಿತನಾತನಾಗಿರಲಿಲ್ಲ. ಆದರೆ ಯಾವ ರೀತಿ ಅಲ್ಲಿ ನೆರೆದಿದ್ದಂತಹ ಎಲ್ಲರ ಬೋಧಕರ ಮುಂದೆ ನಿಂತು ಅವರು ಈ ವಿಮೋಚನೆಯ ಚರಿತ್ರೆಯನ್ನು ಸ್ಪಷ್ಟವಾಗಿ ಅವರಿಗೆ ಹೇಳಿಕೊಡ್ತಾರೆ. ಎಳೆಯಾಗಿ ಅವರು ಅದನ್ನು ಮಾತನಾಡುತ್ತಾರೆ. ಎಲ್ಲಿಂದ ಬಂತು ಅವರಿಗೆ ಆ ಬುದ್ಧಿಶಕ್ತಿ ಮತ್ತು ಜಾಣ್ಮೆ? ಎಲ್ಲಿಂದ ಬಂತು ಅವರಿಗೆ ಧೈರ್ಯ? ಎಲ್ಲಿಂದ ಬಂತು ಅವರಿಗೆ ತಿಳುವಳಿಕೆ? ದೇವರ ವಾಕ್ಯದ ಬಗ್ಗೆ ಪವಿತ್ರಾತ್ಮ ಅವರಿಗೆ ತಿಳಿಯಪಡಿಸಿದರು. ಅವರೇನು ಮಾತನಾಡಿದರೋ ಅದು ದೇವರ ವಾಕ್ಯವಾಗಿತ್ತು. ಅವರ ಮುಖಾಂತರ ಪವಿತ್ರಾತ್ಮ ಮಾತನಾಡಿದರು. ದೇವರ ಮೇಲೆ ನಂಬಿಕೆಯನ್ನಿಟ್ಟು ನಾವು ಹೆದರದೆ ಜೀವಿಸಿದರೆ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾತನಾಡುವವರು ನಾವಲ್ಲ, ಬದಲಾಗಿ ನಮ್ಮ ಮುಖಾಂತರ ದೇವರ ಆತ್ಮ ಮಾತನಾಡುತ್ತದೆ. ದೇವರ ಆತ್ಮ, ಪವಿತ್ರಾತ್ಮ ಮಾತನಾಡುತ್ತಾರೆ. ನಾವು ಹೆದರದೆ, ಅಂಜಿಕೆ ಇಲ್ಲದೆ ಯೇಸು ಸ್ವಾಮಿಯ ಅನುಯಾಯಿಗಳಾಗಿ ಜೀವಿಸಿದರೆ ನಮ್ಮ ದೇಹಕ್ಕೆ ದಂಡನೆ ಸಿಗ್ಬಹುದು, ಇಲ್ಲ ಅಂತಲ್ಲ. ಆದರೆ ಖಂಡಿತವಾಗಿಯೂ ಆಧ್ಯಾತ್ಮಿಕ ನಮ್ಮ ಆತ್ಮ ಜೀವನಕ್ಕೆ ಯಾರು ಕೂಡ ಹಾನಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಹಾನಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ದೇವರು ಲೆಕ್ಕ ಮಾಡಿ ಇಟ್ಟಿದ್ದಾರೆ. ಅದಕ್ಕಾಗಿ ನಾವು ಯಾರಿಗೂ ಕೂಡ ಹೆದರಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಇವತ್ತು ನಾವು ಹೆದರುವಾಗೆ ಮಾಡ್ತದೆ. ನಾವು ಸಹಾಯವನ್ನು ಮಾಡಬೇಕಾ ಬೇಡ, ನಾವು ದೇವರ ವಾಕ್ಯವನ್ನು ಸಾರಬೇಕಾ ಬೇಡ ಎಂಬ ಒಂದು ಅಂಜಿಕೆ ನಮ್ಮ ಸುತ್ತಮುತ್ತ ಆ ಒಂದು ವಾತಾವರಣ ಉಂಟು ಮಾಡಿದ್ದಾರೆ. ನಾವೇನು ಮಾಡಬೇಕಂತ ಹೇಳಿದ್ರೆ ಅದರ ಗೊಡವೆಗೆ ಹೋಗಬಾರ್ದು. ನಮ್ಮ ಜೀವನ ಅದನ್ನು ನಾವು ಜೀವಿಸುವುದು ಮತ್ತು ದೇವರ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸುವುದು. ಏನು ಮಾಡ್ಯಾರು ಈ ಥರರು? ನಾವು ಈ ಆದಿಸಭೆಗೆ ಹೋದರೆ ಆ ಒಂದು ಆದಿಸಭೆಯ ಕ್ರೈಸ್ತರ ಜೀವನ ಅದು ತುಂಬ ಸರಳವಾಗಿತ್ತು. ಅವರು ತುಂಬ ಬಡವರಾಗಿದ್ದರು, ಗುಲಾಮತನದಲ್ಲಿ ಕೂಡ ಇದ್ದರು. ಆದರೆ ಆತ್ಮದ ಗುಲಾಮತನ ಅಲ್ಲ ಪ್ರಿಯರೇ. ಯಾರವರನ್ನು ದಂಡಿಸ್ತಿದ್ದಾರೋ ಅವರು ಆತ್ಮದ ಗುಲಾಮತನದಲ್ಲಿದ್ದರು.
ಯಾರು ದಂಡನೆಗೆ ಒಳಗಾದಂಥ ಕ್ರಿಸ್ತರ ಅನುಯಾಯಿಗಳಿದ್ದರೋ ಅವರು ಸ್ವತಂತ್ರರಾಗಿದ್ದರು, ಯಾವುದಕ್ಕೆ ಹೆದರಲಿಲ್ಲ ಅವರು. ಅವರ ಒಂದು ಧೈರ್ಯವನ್ನು ನೋಡಿ ಇತರರು, ಅಧಿಕಾರಿಗಳು, ಆಮೇಲೆ ಈ ಶ್ರೀಮಂತ ಜನರು ಕ್ರಮೇಣ ಒಬ್ಬರೊಬ್ಬರಾಗಿ ಪರಿವರ್ತನೆಗೊಂಡು ನಾವು ನೋಡ್ತೇವೆ. ರೋಮ್ ರಾಜ್ಯ ಕ್ರಮೇಣ ಅದು ಯೇಸು ಸ್ವಾಮಿಯನ್ನು ನಂಬುವಂಥ ರಾಜ್ಯವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ನಮ್ಮ ಸುತ್ತಮುತ್ತ ಒಂದು ಪರಿವರ್ತನೆ ವಾತಾವರಣವನ್ನು ಉಂಟು ಮಾಡಿದ್ದಾರೆ ನಮಗೆ ಹೆದರಿಸಲಿಕ್ಕೆ. ನಮ್ಮ ಸಂಖ್ಯೆ ತುಂಬ ಕಡಿಮೆ ಇರ್ಬೋದು, ಆದರೆ ದೇವರು ನಮ್ಮ ಜೊತೆ ಇದ್ದಾರೆ ಪ್ರಿಯರೇ, ದೇವರು ನಮ್ಮ ಜೊತೆ ಇದ್ದಾರೆ. ಇಸ್ರಾಯೇಲ್ ಜನಾಂಗ ಈಜಿಪ್ಟ್ನಲ್ಲಿ, ಐಗುಪ್ತ ದೇಶದಲ್ಲಿರುವಾಗ ಅವರು ಗುಲಾಮರಾಗಿದ್ದರು. ದೇವರ ಅವರ ಪರವಾಗಿ ನಿಂತರು. ಆ ಫರವ ಅರಸನಿಗೆ ಏನು ಮಾಡಲಿಕ್ಕೆ ಕೂಡ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ದೇವರು ಯಾವಾಗ ನಮ್ಮ ಜೊತೆ ಇರ್ತಾರೆ ಆಗ ಯಾರಿಂದ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೇನು ಬೇಕಂತ ಹೇಳಿದ್ರೆ ಸೈರಣೆ ಇರಬೇಕು, ಸಹನೆ ಇರಬೇಕು, ದೇವರಲ್ಲಿ ವಿಶ್ವಾಸ ಇರಬೇಕು. ಆಗ ದೇವರು ನಮ್ಮ ಜೊತೆ ಇರ್ತಾರೆ, ನಮ್ಮ ಕೈಯನ್ನು ಅವರು ಬಿಡಲ್ಲ. ನಾವು ದೇವರಲ್ಲಿ ನಂಬಿಕೆ ಇಡುವ, ನಾವು ದೇವರಲ್ಲಿ ವಿಶ್ವಾಸವನ್ನು ಇಡುವ, ನಾವು ಏನು ಮಾತಾಡಬೇಕು, ಯಾವ ರೀತಿಯಲ್ಲಿ ನಾವು ಪರಿಸ್ಥಿತಿಯನ್ನು ಎದುರಿಸಬೇಕು, ದೇವರ ಕೈಯಲ್ಲಿ ಬಿಡುವ. ದೇವರು ನಮ್ಮನ್ನು ನಡೆಸಿಕೊಂಡು ಮುಂದಕ್ಕೆ ಹೋಗ್ತಾರೆ. ಪ್ರಿಯರೇ, ಈ ಒಂದು ಆಶೀರ್ವಾದವನ್ನು ಇವತ್ತಿನ ಈ ದಿವಸ ನಾವು ದೇವರಲ್ಲಿ ಬೇಡಿಕೊಳ್ಳುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನಮ್ಮ ಸುತ್ತಮುತ್ತ ನಡೆಯುತ್ತಿರುವಂಥ ಘಟನೆಗಳನ್ನು ನೋಡಿ ನಾವು ಹೆದರಬೇಕಾಗಿಲ್ಲ. ಬದಲಾಗಿ ತದೇಕ ಚಿತ್ತದಿಂದ ನಿಮ್ಮಲ್ಲಿ ನಂಬಿಕೆಯನ್ನಿಟ್ಟು ವಿಶ್ವಾಸವನ್ನಿಟ್ಟು ಬಾಳಿದರೆ ಸಾಕು. ನಮ್ಮನ್ನು ದಂಡಿಸಬಹುದು, ಕಷ್ಟಗಳಿಗೆ ಒಳಪಡಿಸಬಹುದು, ನಮಗೆ ನ್ಯಾಯಾಲಯದ ಮುಂದೆ ಕೊಂಡು ಹೋಗ್ಬಹುದು, ದಂಡಿಸಬಹುದು. ಆದರೆ ಅಂಥ ಸಂದರ್ಭದಲ್ಲಿ ನಾವು ಹೆದರಬೇಕಾಗಿಲ್ಲ. ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಮಾತನಾಡೋರು ನಾವಲ್ಲ, ಪವಿತ್ರಾತ್ಮ ನಮ್ಮ ಮುಖಾಂತರ ಮಾತನಾಡ್ತಾರೆ. ಆದಿ ಸಭೆಯಲ್ಲಿ ಪೇತ್ರ ಮತ್ತು ಯೋಹಾನ, ಅದೇ ಪ್ರಕಾರ ಸ್ಟೇಫಾನ, ಅದೇ ಪ್ರಕಾರ ಇನ್ನಿತರ ರಕ್ತ ಸಾಕ್ಷಿಗಳು ಈ ಪ್ರಪಂಚದ ಅಧಿಕಾರಿಗಳಿಗೆ, ಶಕ್ತಿಗಳಿಗೆ ಹೆದರದೆ ತಮ್ಮ ಜೀವನದಲ್ಲಿ ಅವರು ಯೇಸು ಸ್ವಾಮಿಗೆ, ನಿಮ್ಮ ಪುತ್ರರಿಗೆ ಸಾಕ್ಷಿಯಾಗಿ ನಿಂತರು. ಇವತ್ತು ಇಂಥವರನ್ನು ಧರ್ಮಸಭೆಯಲ್ಲಿ ನಾವು ಸಂತರೆಂದು ಗೌರವಿಸುತ್ತೇವೆ. ಅವರ ಆ ಒಂದು ಜೀವನವನ್ನು ನಮ್ಮ ಕಣ್ಣ ಮುಂದೆ ಇಟ್ಟು ನಾವು ಕೂಡ ಯೇಸು ಸ್ವಾಮಿ ನಿಮ್ಮ ಪುತ್ರರು ತೋರಿಸಿಕೊಟ್ಟಂಥ ದಾರಿಯಲ್ಲಿ ಧೈರ್ಯದಿಂದ ನಡೆದು ಮುಂದೆ ಹೋಗಲು ಬೇಕಾದಂಥ ಶಕ್ತಿಯನ್ನು, ಧೈರ್ಯವನ್ನು, ಜಾಣ್ಮೆಯನ್ನು ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಈ ಸಮಯದಲ್ಲಿ ಡಿವೈನ್ ವರ್ಡ್ TV ಮುಖಾಂತರ ಯಾರೆಲ್ಲರೂ ಕೂಡ ನಿಮ್ಮ ವಾಕ್ಯವನ್ನು ಕೇಳುತ್ತಾರೋ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿರಿ, ನೆಮ್ಮದಿಯನ್ನು ನೀಡಿರಿ, ಶಾಂತಿಯನ್ನು ನೀಡಿರಿ, ಸಮಾಧಾನವನ್ನು ನೀಡಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.